ಈತ ನೆಟ್ಟಣಿಗೆಬುಡ್ನೂರು ಗ್ರಾಮದ ಕರ್ನೂರು ಎಂಬ ಕರ್ನಾಟಕ ಕೇರಳ ಗಡಿ ಪ್ರದೇಶದ ವಿದ್ಯಾರ್ಥಿ. ಬಾಲಕನಾಗಿದ್ದಾಗಲೇ ಈತನಿಗೆ ಚಿತ್ರಕಲೆಯಲ್ಲಿ ವಿಶೇಷ ಆಸಕ್ತಿ. ಈತನ ಆಸಕ್ತಿಗೆ ಶಿಕ್ಷಕರು, ಪೋಷಕರು ಬೆನ್ನು ತಟ್ಟಿದ್ರು. ಕಳೆದ ಲಾಕ್ಡೌನ್ ಸಮಯದಲ್ಲಿ ಚಿತ್ರಕಲೆಯ ಬಗ್ಗೆಯೇ ಮನೆಯಲ್ಲಿ ಕೂತು ಸ್ವಯಂ ಚಿತ್ರ ಬಿಡಿಸ್ತಾ ಇದ್ದ ಈತನ ಆಸಕ್ತಿ ಕೆಲವೇ ತಿಂಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ಯುವಲ್ಲಿ ಸಫಲವಾಗಿದೆ. ಇದು ಕರ್ನೂರು ನಿವಾಸಿ ವಿದ್ಯಾರ್ಥಿ ನಿಯಾಸ್ ಅಲಿಯ ಕಥೆ. ಸಾಧಾರಣವಾಗಿ ಕಲಾವಿದರು ಚಿತ್ರ ಬಿಡಿಸುವುದು ಬ್ರಷ್, ಪೆನ್ಸಿಲ್ ಅಥವಾ ಚಿತ್ರಕಲೆಗೆ ಬೇಕಾದ ಪರಿಕರಗಳಲ್ಲಿ. ಆದರೆ ನಿಯಾಸ್ ಅಲಿ ಹಾಗಲ್ಲ. ಕ್ರಿಕೆಟ್ ಬ್ಯಾಟ್ನಿಂದ, ಶೂನಿಂದ ಹೀಗೆ ಯಾವುದರಲ್ಲೂ ಕ್ಷಣ ಮಾತ್ರದಲ್ಲಿ ಚಿತ್ರ ಬಿಡಿಸುತ್ತಾರೆ. ಒಂದೇ ಬಾರಿಗೆ 2 ಕೈಗಳನ್ನು ಉಪಯೋಗಿಸಿಕೊಂಡು 2 ಚಿತ್ರಗಳನ್ನು ಏಕಕಾಲದಲ್ಲಿ ಬಿಡಿಸುವ ಕಲೆಯು ಇವರಲ್ಲಿದೆ. ಕೈ ಮಾತ್ರವಲ್ಲ, ಕಾಲಿನಿಂದಲೂ ಚಿತ್ರ ಬಿಡಿಸುವ ಇವರ ಚಾಕಚಕ್ಯತೆ ಎಂತಹವರನ್ನು ಆಶ್ಚರ್ಯಚಕಿತಗೊಳಿಸುತ್ತೆ. ನೆಟ್ಟಣಿಗೆಬುಡ್ನೂರು ಗ್ರಾಮದ ಈಶ್ವರಮಂಗಲ ಸಮೀಪದ ಕರ್ನೂರು ನಿವಾಸಿ ಮೊಹಮ್ಮದ್ ಬಿ ಹಾಗೂ ನಬೀಸಾ ದಂಪತಿಗಳ ಪುತ್ರನಾಗಿರುವ ನಿಯಾಸ್ ಅಲಿ ಇಷ್ಟೆಲ್ಲ ಪ್ರತಿಭೆ ಹೊಂದಿದ್ದರೂ ಇವರ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ. ಇದೀಗ IPL ಕ್ರಿಕೆಟ್ ಹವಾದ ಮಧ್ಯೆ ಇವರು ರಚಿಸಿದ 2 ಚಿತ್ರಗಳು ಇವರನ್ನ ಎಲ್ಲರೂ ಗುರುತಿಸುವಂತೆ ಮಾಡಿದೆ. ಕ್ರಿಕೆಟ್ ಆಟಗಾರರಾದ ಮಹೇಂದ್ರ ಸಿಂಗ್ ಧೋನಿ, ರೋಹಿತ್ ಶರ್ಮಾ ಮತ್ತು ರಿಷಬ್ ಪಂತ್ರ ಚಿತ್ರವನ್ನ ಕ್ರಿಕೆಟ್ ಬ್ಯಾಟ್ ಉಪಯೋಗಿಸಿ ಬಿಡಿಸಿದ್ದ ನಿಯಾಸ್ ಅಲಿ ಅವರು ಅದರ ವಿಡಿಯೋವನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಾಗಿರುವ ಅಜೂಸ್ ಆರ್ಟ್ಸ್ ನಲ್ಲಿ ಅಪ್ಲೋಡ್ ಮಾಡಿದ್ರು. ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಮೆಚ್ಚುಗೆ ಗಳಿಸಿತ್ತಲ್ಲದೆ ವೈರಲ್ ಕೂಡ ಆಗಿತ್ತು. ಇದನ್ನು ಗಮನಿಸಿದ ಸ್ಟಾರ್ ಸ್ಪೋರ್ಟ್ಸ್ ಹಿಂದಿ ಚಾನೆಲ್ ಮತ್ತು ಕನ್ನಡ ಚಾನೆಲ್ ಇನ್ಸ್ಟಾಗ್ರಾಮ್ ಮುಖಾಂತರ ನಿಯಾಸ್ ಅಲಿ ಅವರನ್ನ ಸಂಪರ್ಕಿಸಿ ಅವರು ರಚಿಸಿದ ಆಟಗಾರರ ವಿಡಿಯೋವನ್ನ ತಾವು ಪ್ರಸಾರ ಮಾಡಲು ಅವಕಾಶ ಕೇಳಿಕೊಂಡಿದ್ದಾರೆ. ಅಲ್ಲದೆ ಫೋಟೋ ವಿಡಿಯೋಗಳನ್ನ ಕಳುಹಿಸಿಕೊಡುವಂತೆ ಕೇಳಿಕೊಂಡಿದ್ದಾರೆ. ಇದಕ್ಕೆ ಸೈ ಎಂದ ನಿಯಾಸ್ ಅಲಿ ತಾನು ರಚಿಸಿದ ಆಟಗಾರರ ಫೋಟೋ ವಿಡಿಯೋಗಳನ್ನ ಸ್ಟಾರ್ ಸ್ಪೋರ್ಟ್ಸ್ಗೆ ಕಳುಹಿಸಿಕೊಟ್ಟಿದ್ರು. ಬಳಿಕ ನಿಯಾಸ್ ಅಲಿ ರಚಿಸ್ತಾ ಇರುವ ಧೋನಿ, ರೋಹಿತ್ ಶರ್ಮಾ ಮತ್ತು ರಿಷಬ್ ಪಂತ್ ಅವರ ವಿಡಿಯೋಗಳನ್ನ ಸ್ಟಾರ್ ಸ್ಪೋರ್ಟ್ಸ್ ಪ್ರಸಾರ ಮಾಡಿತ್ತು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿ ಮೆಚ್ಚುಗೆಗೂ ಪಾತ್ರವಾಗಿತ್ತು. ಆ ಬಳಿಕ ನಿಯಾಸ್ ಅಲಿ ಅವರು ರಚಿಸಿರುವ ಇನ್ನಿತರ ಅನೇಕ ಫೋಟೋ ವಿಡಿಯೋಗಳು ಕೂಡ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು, ಗ್ರಾಮೀಣ ಪ್ರದೇಶದ ಯುವ ಕಲಾವಿದನ ಪ್ರತಿಭೆಯ ಬಗ್ಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಚಿತ್ರನಟರಾದ ದರ್ಶನ್, ಯಶ್, ಕ್ರಿಕೆಟ್ ಆಟಗಾರರಾದ ವಿರಾಟ್ ಕೊಹ್ಲಿ, ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ಖ್ಯಾತ ಫುಟ್ಬಾಲ್ ಆಟಗಾರ ನೈಮರ್, ಮೈಕೆಲ್ ಜಾಕ್ಸನ್ ಮೊದಲಾದ ಹಲವಾರು ಸೆಲೆಬ್ರಿಟಿಗಳ ಫೋಟೋಗಳನ್ನು ಕೂಡ ರಚಿಸಿರುವ ಇವರು ಅದನ್ನು ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ಚಿತ್ರಗಳಲ್ಲಿ ನನಗೆ ಸಣ್ಣದಿನಿಂದಲೇ ತುಂಬಾ ಆಸಕ್ತಿ ಇತ್ತು. ಆದರೆ ಅದಕ್ಕೆ ಅಷ್ಟೊಂದು ಸಮಯ ಎಲ್ಲ ನನಗೆ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ಈ ಲಾಕ್ಡೌನ್ ಎಲ್ಲ ಬಂದಾಗ ನನಗೊಂದು ಚಿತ್ರಗಳಿಗೆ ತುಂಬಾ ಸಮಯ ಸಿಕ್ಕಿತ್ತು. ಹಾಗೇನೆ ಅದಕ್ಕೆ ಒಂದು ಆಸಕ್ತಿ ಕೊಟ್ಟು ಅದನ್ನೇ ಮುಂದುವರಿಸಿದೆ. ಇದರಿಂದ ನನಗೆ ತುಂಬಾ ಉಪಯುಕ್ತವಾಯಿತು. ಹೀಗೆ ನಾನು ಚಿತ್ರಗಳನ್ನು ಹಾಗೆ ಮುಂದುವರಿಸಿದೆ. ಹಾಗೆ ಒಂದಿನ MS ಧೋನಿ ಎಂಬ ಕ್ರಿಕೆಟ್ ಆಟಗಾರನ ಚಿತ್ರಣ ಬಿಡಿಸಿದ್ದೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗಿತ್ತು. ಹಾಗೆ ಅದನ್ನು ಕಂಡು ಸ್ಟಾರ್ ಸ್ಪೋರ್ಟ್ಸ್ನ ಆಂಕರ್ ಒಬ್ಬರು ರಾಗಿಣಿ ಮ್ಯಾಮ್ ಅವರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರು. ಅವರು ನನ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೇಳಿ ನನಗೆ ಕಾಲ್ ಮಾಡಿ ಮಾತಾಡಿದ್ರು. ಹಾಗೆ ಅವರು ರಿಷಬ್ ಪಂತ್ ಹಾಗೂ ರೋಹಿತ್ ಶರ್ಮಾ, MS ಧೋನಿದ್ದು ಚಿತ್ರ ಬಿಡಿಸ್ಲಿಕ್ಕೆ ಅವರಿಗೆ ಅವರ ಪಬ್ಲಿಷ್ ಮಾಡಲಿಕ್ಕಾಗಿ ನನಗೆ ರಿಕ್ವೆಸ್ಟ್ ಮಾಡಿದ್ರು. ಹಾಗೆ ನಾ ಮಾಡಿಕೊಟ್ಟೆ. ಹಾಗೆ ನಾ ಮಾಡಿದ 3 ಚಿತ್ರಗಳು ಸ್ಟಾರ್ ಸ್ಪೋರ್ಟ್ಸ್ ಹಿಂದಿ ಹಾಗೂ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ಪ್ರಸಾರವಾಗಿತ್ತು. ಒಂದು ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚಿನ ಮೊದಲು ಪ್ರಸಾರವಾಗಿತ್ತು, ಧೋನಿ ಹಾಗೂ ರೋಹಿತ್ ಚಿತ್ರ. ಹಾಗೂ ನೆಕ್ಸ್ಟ್ ಮರುದಿನ ಡೆಲ್ಲಿಯದೊಂದು ಮ್ಯಾಚ್ ಇತ್ತು. ಆ ದಿನ ಇದು ರಿಷಬ್ ಪಂತ್ ಅವರದ್ದು ಕೂಡ ಪ್ರಸಾರವಾಗಿತ್ತು.
ಪ್ರಸ್ತುತ ಪುತ್ತೂರಿನಲ್ಲಿರುವ ಮೇಧಾ ಕಾಲೇಜಿನಲ್ಲಿ 3ನೇ ವರ್ಷದ ಬಿಎಸ್ಸಿ ಇಂಟೀರಿಯರ್ ಡಿಸೈನ್ ಅಂಡ್ ಡೆಕೋರೇಷನ್ ವಿಭಾಗದ ವಿದ್ಯಾರ್ಥಿಯಾಗಿರುವ ನಿಯಾಜ್ ಅಲಿ ತನ್ನ ಕಲಾ ಪ್ರತಿಭೆಯ ಮೂಲಕ ಒಮ್ಮಿಂದೊಮ್ಮೆಲೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುದ್ದಿಯಾಗಿದ್ದು ಭವಿಷ್ಯದಲ್ಲಿ ಇನ್ನಷ್ಟು ಸಾಧನೆ ಮಾಡುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಪ್ರದೇಶದ ಕಲಾ ಪ್ರತಿಭೆಗಳಿಗೆ ಸೂಕ್ತ ಪ್ರೋತ್ಸಾಹ ಮತ್ತು ಸಹಕಾರ ಸಿಕ್ಕಿದ್ರೆ ಇನ್ನಷ್ಟು ಸಾಧನೆಗಳನ್ನ ಮಾಡಲು ಸಾಧ್ಯವಾಗಬಹುದು. ಇವರು ರಚಿಸಿರುವ ಚಿತ್ರಗಳನ್ನ ನಿಯಾಜ್ ಅಲಿ ಅವರ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವೀಕ್ಷಿಸಬಹುದಾಗಿದೆ. ಇಂತಹ ಅಪರೂಪದ ಕಲಾವಿದನಿಗೊಂದು ಸುದ್ದಿಯ ಕಡೆಯಿಂದ ಹ್ಯಾಟ್ಸ್ ಆಫ್. ಯೂಸುಫ್ ರೆಂಜಲಾಡಿ, ಸುದ್ದಿ ನ್ಯೂಸ್, ಕುಮ್ರಾ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.